ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 3ನೇ ಅಧ್ಯಾಯ ಶ್ಲೋಕ 15. ಮಿತ ಯದಾ ಯೇಷಾ ಭವಿತ ವಿವಾದ ಮಧು ಆಮದ ಆತಾಮ್ರ ವಿಲೋಚನಾನಾ ನಾಯೇಷಾ ವದ ಉಪಾಯ ಯಾನ್ ಅತ ಅನ್ಯ ಮಯಿ ಉಚ್ಯತೆ ಅಂತತೆ ಸ್ವಯಂ ಸ್ಮ. ಹೊಡೆದಾಡಿ ನಾಶ ಹೊಂದುವರು. ಇವರನ್ನು ನಾಶ ಮಾಡಲು ಬೇರೆ ಉಪಾಯವಿಲ್ಲ. ನಾನು ಅಂತರ್ಧಾನನಾದಾಗ ಈ ಘಟನೆ ಸಂಭವಿಸುವುದು. ಹೊಡೆ ಕೃಷ್ಣ. ಇದರಲ್ಲಿ ಎಂತ ತಿಳಿಬೇಕು ನಾವು? ಯದುವಂಶದವರು, ಮದ್ಯಪಾನದ ಮತ್ತರಾಗುವರು ನೋಡಿ, ಅವರೆಲ್ಲ ಅಸೋಸಿಯೇಟ್ಸ್. ದ್ವಾರಕೆಯಲ್ಲಿ ಯಾರೆಲ್ಲ ಇದ್ರು ಎಲ್ಲ ಕೃಷ್ಣನ ಅಸೋಸಿಯೇಟ್ಸ್. ಅವರು ಮದ್ಯಪಾನ ಮತ್ತರಾಗುವರು, ಕಣ್ಣುಗಳು ತಾಮಸಗೆಂಪೇರುವವು, ಪರಸ್ಪರ ಹೊಡೆದಾಡಿ ನಾಶ ಹೊಂದುವರು. ಇವರನ್ನು ನಾಶ ಮಾಡಲು ಬೇರೆ ಉಪಾಯವಿಲ್ಲ. ಇದು ಕೃಷ್ಣನ ಅಂತರ್ಧಾನ ಆಗುವಾಗ ಇದು ನಡೆಯುವಂಥದ್ದು. ಇದರ ಅರ್ಥ ಎಂತ? ಎಲ್ಲವೂ ಕೃಷ್ಣನ ಕಂಟ್ರೋಲ್ ಅಲ್ಲಿ ಉಂಟು. ಎವ್ರಿಥಿಂಗ್ ಈಸ್ ಮೂವಿಂಗ್ ಅಂಡರ್ ದ ವಿಲ್ ಆಫ್ ಕೃಷ್ಣ. ಎಲ್ಲ ಅಸೋಸಿಯೇಟ್ಸ್. ದ್ವಾರಕೆಯಲ್ಲಿ ಇದ್ದವರು ಎಲ್ಲರೂ ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಬರುವ ಕೃಷ್ಣನ ಎಲ್ಲವೂ ಅಸೋಸಿಯೇಟ್ ಬರ್ತಾರೆ. ಹಾಗಾಗಿ ಇವರು ಮಾಮೂಲಿ ಜನ ಅಲ್ಲ, ಯದೂಸ್. ಆಲ್ ಆರ್ ಅಸೋಸಿಯೇಟ್ಸ್ ಭಗವಂತನ. ಮತ್ತೆ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಇದಂದ್ರೆ ಒಂದು ಲೀಲೆ. ಭಗವಂತ ಹೋಗುವಾಗ ಭಗವಂತ ಅಸೋಸಿಯೇಟ್ಸ್ ಕೂಡ ಅವರಿಗೆ ಇರ್ಲಿಕ್ಕೆ ಮನಸ್ಸಿಲ್ಲ ಅವರಿಗೆ. ಅವ್ರು ಇರುವಂತಹದ್ದು ಕೃಷ್ಣನಿಗೆ ಪ್ಲೆಜರ್ ಕೊಡ್ಲಿಕ್ಕೆ. ಹಾಗಾಗಿ ಮತ್ತೆ ಕೃಷ್ಣ ಎಲ್ಲಿ ಇದ್ದಾನೆ ಅಲ್ಲಿಗೆ ಹೋಗ್ತಾರೆ ಅವರು. ಆಗ ಈ ರೀತಿ ಒಂದೊಂದು ನಡೀತದೆ. ಆದ್ರೆ ಇದಕ್ಕೆಲ್ಲ ಕಾರಣ ಯಾರು? ಸರ್ವ ಕಾರಣ ಕೃಷ್ಣ. ಈಗ ಭಾವಾರ್ಥಕ್ಕೆ ಹೋಗುವ. ಭಗವಂತನ ಇಚ್ಛೆಯಂತೆ ಆತನ ಸಂಗಾತಿಗಳು ನೋಡಿ ಆವಿರ್ಭವಿಸುತ್ತಾರೆ. ಅವರೆಲ್ಲ ಸಂಗಾತಿಗಳಂದ್ರೆ ಅಸೋಸಿಯೇಟ್ಸ್, ಮಾಮೂಲಿ ಜನ ಅಲ್ಲ, ಯದೂಸ್. ಮತ್ತು ಮರೆಯಾಗುತ್ತಾರೆ. ಯಾರ ಇಚ್ಛೆ ಅಂತೆ? ನಮ್ಮ ಇಚ್ಛೆ ಅಂತ ಅಲ್ಲ, ಕೃಷ್ಣನ ಇಚ್ಛೆ ಅಂತೆ. ಸರ್ವ ಕಾರಣ ಕೃಷ್ಣ, ಅಲ್ಟಿಮೇಟ್ ಕಾಸ್ ಭಗವಂತ. ಅವರು ಪ್ರಕೃತಿಯ ನಿಯಮಗಳಿಗೆ ವಿಷಯರಾಗುವುದಿಲ್ಲ ನೋಡಿ. ಅವರು ಪ್ರಕೃತಿಯ ನಿಯಮದಲ್ಲಿ ಇಲ್ಲ. ಅವರು 3 ಗುಣ ಮಾಯೊಳಗೆ ಇಲ್ಲ ಅವರು. ಇದು ನಾವು ತಿಳಿಬೇಕು. ಕೃಷ್ಣನ ಅಸೋಸಿಯೇಟ್ಸ್ ಎಲ್ಲರೂ ಶುದ್ಧ ಭಕ್ತರು. ಅವ್ರು ಹೇಗೆ ಮಾಯ ಒಳಗೆ ಬರುವಂಥದ್ದು ಇಲ್ಲ. ಮಾಯ ಅವರನ್ನು ಟಚ್ ಮಾಡ್ಲಿಕ್ಕೆ ಆಗುದು. ಪ್ರಭುಪಾದ ಹೇಳ್ತಾರೆ, ಮಾಯ ಕಾಂಟ್ ಟಚ್ ಮೀ. ಪ್ರಭುಪಾದ ಹೇಳ್ತಾರೆ, ಮಾಯ ಕಾಂಟ್ ಟಚ್ ಮೀ. ನಾವು ಮಾಯ ಒಳಗೆ ಇದ್ದೇವೆ. ಮಾಯ ನಮ್ಮನ್ನು ರೋಲ್ ಮಾಡ್ತಾ ಉಂಟು, ನಮ್ಮನ್ನು ಚಟ್ನಿ ಮಾಡ್ತಾ ಉಂಟು. ಜಪಟೀಯ ತಾರೆ ಅಂದ್ರೆ ಗ್ರೈಂಡ್ ಮಾಡ್ತಾ ಉಂಟು ನಮ್ಮನ್ನು. ನಾವು ಕೆಲವೊಮ್ಮೆ ಸತ್ವಗುಣಕ್ಕೆ ಹೋಗ್ತೇವೆ, ಕೆಲವೊಮ್ಮೆ ತಮೋಗುಣಕ್ಕೆ, ಕೆಲವೊಮ್ಮೆ ರಜೋಗುಣ, ಈ ರೀತಿ. ಆದ್ರೆ ಶುದ್ಧ ಭಕ್ತರನ್ನು ಮುಟ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಟೋಟಲ್ ಕೃಷ್ಣನ ಪ್ರೊಟೆಕ್ಷನ್ ಉಂಟು. ಕೃಷ್ಣ ಸೂರ್ಯಗೆ ಸಮಾನ, ಮಾಯರ ಅಂಧಕಾರ ಕೃಷ್ಣ ಹೇ ಮಾಯರ್ನ ಅಧಿಕಾರ. ಎಲ್ಲಿ ಬೆಳಕುಂಟಲ್ಲಿ ಕತ್ತಲೆ ಇಲ್ಲ. ಕತ್ತಲೆ ಅಂದ್ರೆ ಮಾಯೆ, ಬೆಳಕಂದ್ರೆ ಕೃಷ್ಣ. ಹಾಗಾಗಿ ಶುದ್ಧ ಭಕ್ತರು ಕೃಷ್ಣನ ಕಂಟ್ರೋಲ್ ಇದ್ದಾರೆ. ಮತ್ತೆ ಮಾಯೆ ಅಂತ ಬರುವಂಥದ್ದು ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಈಗ ನಾವಾಗೆಲ್ಲ ನಾವು ಕತ್ತಲೆಯಲ್ಲಿದ್ದೇವೆ. ಓಂ ಅಜ್ಞಾನದಿಮಿರಂಧಸ್ಯ ಜ್ಞಾನಾಂಜನಶಲಾಖ್ಯ ಚಕ್ಷುರು ಮೀಲಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ನಾವು ಅಜ್ಞಾನದ ಕತ್ತಲೆಯಲ್ಲಿ ಇದ್ದೇವೆ. ನಮ್ಮನ್ನು ಯಾರು? AC ಭಕ್ತಿವೇದ ಅಭಯ ಚರಣಾನಂದ ಭಕ್ತಿವೇದ ಸ್ವಾಮಿ ಶ್ರೀಲ ಪ್ರಭುಪಾದ್ ನಮ್ಮನ್ನು ಮೇಲೆ ಎತ್ತಿದ್ದಾರೆ ಕತ್ತಲಿನಿಂದ. ಆಕ್ಚುಲಿ ನಾವು ಕತ್ತಲಲ್ಲಿ ಇದ್ದವರು. ಈಗ ಬೆಳಕಿಗೆ ಬಂದಿದ್ದೇವೆ. ಅದು ಕೂಡ ಕಂಪ್ಲೀಟ್ ಬೆಳಕು ಬೀಳ್ತಾ ಇಲ್ಲ ನಮಗೆ. ಸ್ವಲ್ಪ ನಮ್ಗೆ ಎಂತಂದ್ರೆ, ಈಗ ನಾವು ಪೂಜೆ ಆದ ಮೇಲೆ ಈ ಭಗವಂತನಿಗೆ ಪೂಜೆ ಆದ ಮೇಲೆ ನಾವು ನೀರು ಇರ್ತದೆ. ಅಂದ್ರೆ ಭಗವಂತನಿಗೆ ಪೂಜೆ ಆದ ಮೇಲೆ ಆ ನೀರು ಒಂದು ಸಣ್ಣ ಒಂದು ಇದರಲ್ಲಿ, ಅದನ್ನು ಮತ್ತೆ ನಾವು ಪೂಜೆ ಆದ ಮೇಲೆ ಎಲ್ಲರಿಗೆ ಹಾಕ್ತೇವೆ. ಹಾಗೆ
ಭಗವಂತ ಹಾಕುವಾಗ ನಮ್ಗೆ ಈಗ ಎಂತಾಗಿದೆ ಅಂದ್ರೆ, ಶುದ್ಧ ಭಕ್ತರಿಗೆ ತುಂಬಾ ಹಾಕಿದ್ದಾನೆ ತಲೆಗೆ, ನಮ್ಗೆ ಒಂದು ಸ್ವಲ್ಪ ಸಿಕ್ಕಿದೆ ಅಷ್ಟೇ, ಸ್ವಲ್ಪ ಅಂದ್ರೆ ತುಂಬಾ ಸ್ಲೈಟ್ ಆದ ಬಿಂದು ಅದು. ಹಾಗೆ ನಾವೀಗ ಗುಣ ಅದರಲ್ಲಿ ಇದ್ದೇವೆ, ಆದ್ರೂ ಕೂಡ ನಾವೀಗ ಬಂದಿದ್ದೇವೆ ಕೃಷ್ಣ ಪ್ರಜ್ಞೆಗೆ. ಆ ಒಂದು ಸಣ್ಣ ಒಂದು ಬಿಂದು ಕೂಡ ತುಂಬಾ ಪವರ್ಫುಲ್. ಆ ಬಿಂದುವಿನಿಂದ ನಾವೀಗ ಬಂದಿದ್ದೇವೆ ಒಳಗೆ. ನಾವು ಜಸ್ಟ್ ಈಗ ಕಾಲಿಟ್ಟಿದ್ದೇವೆ, ಒಳಗೆ ಬರಲಿಲ್ಲ. ಆ ಲೈನಿಗೆ ಕಾಲಿಟ್ಟಿದ್ದೇವೆ, ಭಕ್ತಿಯ ಲೈನಿಗೆ. ಪ್ರಭುಪಾದ ಹೇಳುವಂತದ್ದು, ಒಮ್ಮೆ ಹೇಳ್ತಾನೆ ಒಬ್ಬ, ನಾನು ಭಕ್ತನಾದೆ ಅಂತ. ಪ್ರಭುಪಾದವನ್ನು ಕೇಳ್ತಾರೆ, ಎಸ್ ನೀನು ಭಕ್ತನಾದ್ಯಾ? ಭಕ್ತ ಆಗೋ ಮುಂಚೆ ಅಂದ್ರೆ 7 ವರ್ಷದಿಂದ ಎಂತ ಇದ್ದೀಯ ಅಂತ ಕೇಳ್ತಾರೆ ಪ್ರಭುಪಾದ. ಆಗ ನಾನು ಪ್ರಾಣಿಯಾಗಿದ್ದೆ ಅಂತ ಹೇಳ್ತಾರೆ ಅವ. ಯಾಕಂದ್ರೆ ಎಲ್ಲ ಪ್ರಾಣಿಗಳು ಮಾಡುವ ವ್ಯವಹಾರಗಳನ್ನು ಮಾಡ್ತಾ ಇದ್ದಾವ, ಆಕ್ಟಿವಿಟೀಸ್. ಅವ ಓಪನ್ ಹೇಳಿದ, ನಾನು ಪ್ರಾಣಿಯಾಗಿದೆ ಅಂತ. ಮತ್ತೆ ನಿಮ್ಮ ಆ ದಯೆಯಿಂದ ನಾನು ಕೃಷ್ಣ ಭಜನೆ ಬಂದೆ, ಈಗ ನಾನು ಭಕ್ತನಾಗಿದ್ದೇನೆ. ಪ್ರಭುಪಾದ ಹೇಳ್ತಾರೆ, ಈಗ ನೀನು ಭಕ್ತನಾದಲ್ಲ, ಈಗ ನೀನು ಮನುಷ್ಯನಾಗಿದ್ದೀಯ. ಭಕ್ತನಾಗೋದು ದೊಡ್ಡ ವಿಷಯ. ಹಾಗೆ ನಾವೀಗ ಎಂತಂದ್ರೆ ಭಕ್ತಿಗೆ ಆ ಲೈನ್ಗೆ ಕಾಲಿಟ್ಟಿದ್ದೇವೆ ಎಲ್ಲರೂ, ನಾನು ಕೂಡ ಸೇರಿ, ನೀವು ಮಾತ್ರ ಅಲ್ಲ, ನಾನು ಕೂಡ ಸೇರಿ ನಾವೀಗ ಲೈನ್ ಇಟ್ಟಿದ್ದೇವೆ. ಕಾಲು ಒಳಗೆ ತುಂಬ ಉಂಟು ಅಂತ ಹೇಳುವಂಥದ್ದು. ಒಳಗೆ ಹೋಗ್ಲಿಲ್ಲ ನಾವು, ಜಸ್ಟ್ ಒಂದು ಲೈನಿಗೆ. ಹೇಗೆಂದ್ರೆ ಈ ಕಬಡ್ಡಿ ಆಡುವಾಗ ಬೋನಸ್ ಅಂದ್ರೆ ಮಿನಿಮಮ್ 6 ಜನ 7 ಜನ 6 ಜನ ಇದ್ರೆ ಆಗ ಅವ ಸೆಕೆಂಡ್ ಲೈನ್ ಟಚ್ ಮಾಡಬೇಕು. ಕೆಲವೊಮ್ಮೆ ಎಂತ ಆಗ್ತದೆ ಅಂದ್ರೆ ಜಸ್ಟ್ ಟಚ್ ಮಾಡ್ತಾನೆ, ಆಗ ಕೊಡುವುದಿಲ್ಲ, ರೆಫ್ರಿ ಕೊಡುವುದಿಲ್ಲ ಬೋನಸ್. ಕರೆಕ್ಟ್ ಅವನ ಎಂತ ಹೇಳುವಂಥದ್ದು, ಈ ಪಾದ ಅವನ ಅದಕ್ಕೆ ಮಿಡಲ್ ಅಲ್ಲಿ ಇರಬೇಕು, ಆ ಲೈನ್ ಮಿಡಲ್ ಅಲ್ಲಿ ಇದ್ದು ಅವ ಕಾಲು ಎತ್ತಬೇಕು. ಆಗ ಮತ್ತೆ ಹೀಗೆ ಮಾಡ್ತಾನೆ, ಅವನ ಥಂಬ್ ಫಿಂಗರ್ ಅಲ್ಲಿ ಹೀಗೆ ಮಾಡಿದೆ ಅಂತ, ಆಗ ರೆಫ್ರಿ ಎಸ್ ಮಾಡಿದಾನೆ ಅಂತ ಹೇಳ್ತಾರೆ. ಅದೇ ರೀತಿ ನಾವೀಗ ಅಂತಂದ್ರೆ ಆ ಕಾಲನ್ನು ಜಸ್ಟ್ ಒಂದು ಟಚ್ ಮಾಡಿದಷ್ಟೇ, ಜಸ್ಟ್ ಟಚ್ ಮಾಡಿದ್ದೇವೆ, ಭಕ್ತಿಗೆ ಬಂದಿದ್ದೇವೆ. ಆದ್ರೆ ನಮ್ದೀಗ ಟ್ರೈಲರ್, ಪಿಕ್ಚರ್ ಇಲ್ಲ. ಪಿಕ್ಚರ್ ಅಭಿ ಬಾಕಿಯ ಮೇರೆ ಯಾರ್, ದೊಡ್ಡ ಪಿಕ್ಚರ್, ದೊಡ್ಡದು 3 ಗಂಟೆ ಪಿಕ್ಚರ್, ನಾವು ಜಸ್ಟ್ ಈಗ 1 ಮಿನಿಟ್ ಟ್ರೈಲರ್ ನೋಡಿದ್ದೇವೆ ಅಷ್ಟೇ. ಹಾಗೆ ನಾವು ಈ ಗುಣದಲ್ಲಿ ಇದ್ದೇವೆ. ಶುದ್ಧ ಭಕ್ತರಾಗಿಲ್ಲ, ಶುದ್ಧ ಭಕ್ತರು ಈ ಗುಣದಲ್ಲಿ ಇಲ್ಲ. ಅವರು ಗುಣಾತೀತರು, ಅವರು ಪ್ರಕೃತಿಯ ನಿಯಮಗಳ ವಿಷಯರಾಗುವುದಿಲ್ಲ. ಶ್ರೀಕೃಷ್ಣನ ಕುಟುಂಬವನ್ನು ನಾಶ ಮಾಡಲು ಯಾವನೊಬ್ಬನಿಗೂ ಸಾಧ್ಯವಾಗಲಿಲ್ಲ. ಕೃಷ್ಣನ ಕುಟುಂಬವನ್ನು ಹೇಗೆ ನಾಶ ಮಾಡ್ಲಿಕ್ಕೆ ಆಗ್ತದೆ? ಯಾರಿಗೂ ನಾಶ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಪ್ರಕೃತಿ ನಿಯಮಗಳಿಗೆ ಒಳಗಾಗಿ ಅವರಿಗೆ ಮರಣ ಉಂಟಾಗುವ ಸಾಧ್ಯತೆಯೂ ಇರಲಿಲ್ಲ. ನಮ್ಗೆ ಹಾಗೆ ಅಲ್ಲ, ನಾವು ಪ್ರಕೃತಿ ನಿಯಮಕ್ಕೆ ಒಳಗಾಗಿ ನಮಗೆ ಮರಣ ಉಂಟಾಗ್ತದೆ. ಆದ್ರೆ ಶುದ್ಧ ಭಕ್ತರಿಗೆ ಹಾಗೆ ಅಲ್ಲ. ಶುದ್ಧ ಭಕ್ತರು ಟೋಟಲ್ ಕೃಷ್ಣನ ಪ್ರೊಟೆಕ್ಷನ್ ಅಲ್ಲಿ ಇದ್ದಾರೆ. ಕೃಷ್ಣನ ಪ್ರೊಟೆಕ್ಷನ್ ಅಲ್ಲಿ ಇದ್ರೆ ಮಾಯ ಮುಟ್ಟುವುದಿಲ್ಲ ಅವರನ್ನು. ಮಯಾ ದಕ್ಷೇನ ಪ್ರಕೃತಿ ಸುಯ್ಯತೆ ಸಾ ಚರಾಚರಂ ಹೇತು ನಾನೇನ ಕೌಂತೆ ಜಗದ್ ವಿಪರಿವರ್ತದೆ. ನನ್ನ ಅಂಡರಲ್ಲಿ ಕೆಲಸ ಮಾಡೋದು ಯಾರು? ಮಯಾ ದಕ್ಷೇನ ಪ್ರಕೃತಿ ನನ್ನ ಅಂಡರಲ್ಲಿ. ನಾನು ಹೇಳಿದಾಗ ಅವಳು ಇಂಡಿಪೆಂಡೆಂಟ್ ಅಲ್ಲ, ಅವಳು ಡಿಪೆಂಡೆಂಟ್ ನನ್ನ ಮೇಲೆ. ಹಾಗೆ ಶುದ್ಧ ಭಕ್ತರು ಕೃಷ್ಣನ ಕಂಟ್ರೋಲ್ ಇರುವಾಗ ಇವಳು ಯಾಕೆ ಬರ್ತಾಳೆ? ಬರುವುದಿಲ್ಲ. ಆದ್ರೆ ನಮ್ಗೆ ಅದು ವೈಸ್ ವರ್ಸ, ನಾವು ಅವಳ ಕಂಟ್ರೋಲ್ ಇದ್ದೇವೆ, ಆ ಕೃಷ್ಣ ಯಾಕೆ ಬರ್ತಾನೆ? ಕೃಷ್ಣ ಬರುವುದಿಲ್ಲ. ನಾವು ಟೋಟಲಿ ಎಸ್, ಅದರಿಂದ ನಾವು ಹೊರಗೆ ಬರಬೇಕು. ಹೊರಗೆ ಬರುವುದಂದ್ರೆ ಹೇಗೆ? ಸೀರಿಯಸ್ ಆಗಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ತುಂಬಾ ಸೀರಿಯಸ್ ಅಂದ್ರೆ ಹೇಗೆ? ಪ್ರಭುಪಾದ ಹೇಳ್ತಾರೆ, ಆಸ್ ಇಫ್ ಇನ್ ಎ ಮಿಲಿಟರಿ ಸಿಸ್ಟಮ್. ಮಿಲಿಟರಿಯಲ್ಲಿ ನೋಡಿ, ಬೆಳಿಗ್ಗೆ ಬೇಗ ಹೇಳ್ಬೇಕು, ಮತ್ತೆ ಅವ ಫುಲ್ 0 ಹಾಕ್ಬೇಕು ಇಲ್ಲಿಗೆ. ಎಂತ ಅಂದ್ರೆ ಅವ ಕ್ಯಾಪ್ ಎಲ್ಲಿ ಇಡ್ತಾನೆ ಅಲ್ಲಿ, ಅದೇ ಹೊರಗೆ ಒಂದು ಕೂದಲು ಕೂಡ ಕಾಣಬಾರ್ದು. ಇದು ಬಟ್ಟೆಗೆ ಐರನ್ ಹಾಕ್ಬೇಕು, ಇಸ್ತ್ರಿ ಹಾಕ್ಬೇಕು, ಶೂ ಪಾಲಿಶ್ ಮಾಡ್ಬೇಕು, ಶೇವಿಂಗ್ ಮಾಡ್ಬೇಕು, ಮತ್ತೆ ಓಡ್ಬೇಕು 4 ಗಂಟೆ ಓಡ್ಲಿಕ್ಕೆ, ಮತ್ತೆ ಬೆಟ್ಟದಿಂದ ಕೆಳಗೆ ಹಾರ್ಲಿಕ್ಕೆ. ತುಂಬಾ ಸ್ಟ್ರಿಕ್ಟ್. ಮಾಡುದಿಲ್ಲ ಅಂದ್ರೆ ಪನಿಷ್ಮೆಂಟ್. ಹೇಳಲಿಕ್ಕೆ ಆಗುದಿಲ್ಲ ನಾನು ಮಾಡುದಿಲ್ಲ ಅಂತ. ಅದೇ ರೀತಿ ಆ ರೀತಿ ನಾವು ಮಾಡ್ಬೇಕಂತ. ಸ್ಟ್ರಿಕ್ಟ್ ಅಂದ್ರೆ ಆ ರೀತಿ. ನಾವೀಗ ಈಸಿ ಟೇಕಿಂಗ್ ಕೃಷ್ಣ ಪ್ರಜ್ಞಾ ನಾವೊಂದು 10ರಲ್ಲಿ 1 ಬೇರೆಲ್ಲ ಮಾಡ್ತಾ ಇದ್ದೇವೆ, ಅದರಲ್ಲಿ ಒಂದು ಇದು ಕೂಡ ಇರಲಿ. ಬೆಳಿಗ್ಗೆ 1 ಗಂಟೆ ಕ್ಲಾಸ್ ಕೇಳುವ, ಎಸ್ ಓಕೆ. ಈ ಕ್ಲಾಸಿನ ನಾವು ಎಂತ ತೆಗೆಯುವಂಥದ್ದು ಅಂಶ ಎಂತ?
ಅಂಶ ಅಂತ ನಾವು ಸೀರಿಯಸ್ ಆಗ್ಬೇಕು. ಸೀರಿಯಸ್ ಎಸ್. ಹೇಗೆ ಅಂದ್ರೆ ಸೀರಿಯಸ್ ಅಂದ್ರೆ ನೆಕ್ಸ್ಟ್ ಎನಿ ಮೂಮೆಂಟ್ ನನ್ನ ಮರಣ ಬರ್ಬೋದು, ಇದು ಯೋಚನೆ ಇರ್ಬೇಕಂತೆ ನಾವು ಇದೇ ಎಂತ ಎಣಿಸಿದ್ದೇವೆ, ಎಸ್ ನಾನು ಆರಾಮ್ಸೆ ಇನ್ನೊಂದು 70 ಆದ್ರೂ ಕೂಡ ನಾನೊಂದು ಇನ್ನೊಂದು 90, ನನಗೆ 20 ವರ್ಷ ಬದುಕ್ತೇನೆ, ಈ ರೀತಿ ನಮ್ಮ ಯೋಚನೆ ಉಂಟು. ಅದು ಯೋಚನೆ ನಮ್ಮ ತಲೆಯಿಂದ ತೆಗೆದು ಬಿಡ್ಬೇಕು ನಾವು. ಎಸ್ ಎನಿ ಮೂಮೆಂಟ್ ಮರಣ ಬರ್ಬೋದು, ಸಾವು ಬರ್ಬೋದು, ನಾನು ಅದಕ್ಕೆ ರೆಡಿ ಆಗಿರ್ಬೇಕು. ರೆಡಿ ಆಗೋದಂದ್ರೆ ಹೇಗೆ, ನನಗೆ ಆ ಜವಾಬ್ದಾರಿ ಉಂಟು, ಈ ಜವಾಬ್ದಾರಿ ಇಲ್ಲ. ಪ್ರಾಯದ ಮೇಲೆ ಎಂತ ಜವಾಬ್ದಾರಿ, ಪ್ರಾಯದ ಮೇಲೆ ಜವಾಬ್ದಾರಿ ಇಲ್ಲ. ಪ್ರಬೋಧದ 50 ಆದ್ಮೇಲೆ ಸೀರಿಯಸ್ ಆಗ್ಬೇಕು ನಾವು. 50 ಜವಾಬ್ದಾರಿ, 50 ಸೀರಿಯಸ್ ಆಗ್ಬೇಕು. ಹಾಗೆ ನಾವು ತುಂಬಾ ಸೀರಿಯಸ್ ಆಗ್ಬೇಕು. ಸೀರಿಯಸ್ ಅಂದ್ರೆ ಡೆತ್ ಎನಿ ಮೂಮೆಂಟ್ ಬರ್ಬೋದು. ನಾನು ಕೃಷ್ಣ ಪ್ರಜ್ಞೆಯಲ್ಲಿ ಸೀರಿಯಸ್ ಆಗ್ತೇನೆ. ನಾನು ಸ್ವಲ್ಪ ಅದು ಜವಾಬ್ದಾರಿ ಉಂಟು, ಇದು ಸ್ವಲ್ಪ ಹಣ ಮಾಡ್ತೇನೆ, ಇದು ಮಾಡ್ತೇನೆ, ಇದು ಮಾಡ್ತೇನೆ, ಇದು ಮಾಡ್ತೇನೆ, ಇಲ್ಲ. ಎಲ್ಲ ಜವಾಬ್ದಾರಿ 50 ನಂತರ 50 ತನಕ ಮಾತ್ರ ಅದು. 50 ನಂತರ ಅದಿಲ್ಲ. 50 ನಂತರ ನಾವು ಸೀರಿಯಸ್ ಆಗ್ಬೇಕು ಕೃಷ್ಣ ಪ್ರಜ್ಞೆಯಲ್ಲಿ. ಪ್ರಬೋಧದ 50 ನಂತರ ಯಾವ ಮೂಮೆಂಟ್ ನಾವು ಸಾಯ್ತೇವೆ ಅಂತ ಗ್ಯಾರಂಟಿ ಇಲ್ಲ ಅಂತ. ಗ್ಯಾರಂಟಿ ಇಲ್ಲ, ಏನು ಗ್ಯಾರಂಟಿ ಇಲ್ಲ. ಕ್ಲಾಸ್ ಕೇಳಿ ಮತ್ತೆ ಕ್ಲಾಸ್ ಆದ್ಮೇಲೆ ಎಂತದಾಗ್ಬೋದು, ಯಾರಿಗೂಡ ಆಗ್ಬೋದು. ಯಾರು ಶಾಶ್ವತ ಅಲ್ಲ. ನಾವು ಹುಟ್ಟಿದ ಮೇಲೆ ಸಾಯಲಿಕ್ಕೆ ಉಂಟು. ಹುಟ್ಟು ಉಚಿತ, ಸಾವು ಖಚಿತ. ಹಾಗೆ ಸೀರಿಯಸ್ ಆಗ್ಬೇಕು. ಸೀರಿಯಸ್ ಕ್ಯಾಂಡಿಡೇಟ್ ಪ್ರಬೋಧ ಹೇಳುವಂಥದ್ದು. ಪ್ರಬೋಧಗೆ ಸೀರಿಯಸ್ ಕ್ಯಾಂಡಿಡೇಟ್ ಬೇಕು ಕೃಷ್ಣ ಪ್ರಜ್ಞೆಯಲ್ಲಿ. ಎಂತ ಗೋಲ್ ಎಂತ, ಎಸ್ ಈ ಲೈಫ್ ಆಯಿತು, ಈ ಲೈಫಲ್ಲಿ ನಾನು ಮಾಡಿದ್ದೆಲ್ಲ ಆಯಿತು, ನನಗೆ ನೆಕ್ಸ್ಟ್ ಲೈಫ್ ಇಂಥ ಜನ್ಮ ಬೇಡ, ಇಂಥ ಒಂದು ಕೆಟ್ಟ ಜನ್ಮ ಬೇಡ. ರೋಗ ಬಂದಿದೆ, ರೋಗ ಅಂದ್ರೆ ಪ್ರಾಯದ ಮೇಲೆ ರೋಗ ಬರ್ತದೆ, ರೋಗ ಬೇಡ ನಮಗೆ. ಓಲ್ಡ್ ಏಜ್, ಬಾಡಿ ಪೈನ್ ಬೇಡ, ಮೃತ್ಯು ಬೇಡ, ಇದು ನಾವು ಡಿಸೈಡ್ ಮಾಡ್ಬೇಕು. ಹಾಗೆ ಪ್ರಕೃತಿ ನಿಯಮಗಳಿಗೆ ಒಳಗಾಗಿ ಅವರಿಗೆ ಮರಣ ಉಂಟಾಗುವ ಸಾಧ್ಯತೆ ಇಲ್ಲ. ಯಾರಿಗೆ? ಕೃಷ್ಣನ ಶುದ್ಧ ಭಕ್ತರಿಗೆ. ನಮ್ಗೆ ಅಲ್ಲ, ನಮ್ಗೆ ಉಂಟು. ಆದ್ರೂ ಅವರು ಇಲ್ಲವಾಗುವುದಕ್ಕೆ ಇರುವ ಏಕೈಕ ಉಪಾಯವೆಂದರೆ ಅವರು ಕಡಿಮೆ ಮತ್ತರಾಗಿ ಹೊಡೆದಾಡಿದರೆ ಎಂದು ತೋರಿಸಿಕೊಡುವುದು. ನೋಡಿ, ಇದು ಜಸ್ಟ್ ತೋರಿಸಿಕೊಡುವಂಥದ್ದು. ಅಂಥದ್ದೊಂದು ಹೊಡೆದಾಟ ಕೂಡ ಭಗವಂತನ ಸಂಕಲ್ಪದಿಂದಲೇ ನಡೆಯುತ್ತೆ. ಭಗವಂತನ ಹೆಸರು ಸತ್ಯ ಸಂಕಲ್ಪ. ಎಲ್ಲವೂ ಅವನ ಪ್ರಕಾರ ನಡೆಯುವಂಥದ್ದು. ಪ್ರಭುಪಾದ ಹೇಳುವಂತ, ನಾಟ್ ಇವನ್ ಎ ಬ್ಲೇಡ್ ಆಫ್ ಗ್ರಾಸ್ ಕ್ಯಾನ್ ಮೂವ್ ವಿದೌಟ್ ದ ಪರ್ಮಿಷನ್ ಆಫ್ ಕೃಷ್ಣ. ಒಂದು ಸಣ್ಣ ಹುಲ್ಲು ಕೂಡ ಆಚೆಚ ಅಲೆದಾಡುವುದಿಲ್ಲ ಕೃಷ್ಣನ ಇಚ್ಛೆ ಇಲ್ಲದೆ. ಎಲ್ಲವೂ ನಡೆಯುವುದು ಕೃಷ್ಣ ಇಚ್ಛೆಯಲ್ಲಿ. ಅದು ಶುದ್ಧ ಭಕ್ತರಿಗೆ ಗೊತ್ತು, ನಮಗೆ ಗೊತ್ತಿಲ್ಲ. ನಾವು ಎಣಿಸುವಂಥದ್ದು ಎಸ್ ನನ್ನಿಂದ ಆದದ್ದು. ಇಲ್ಲ ಸರ್, ನಾವು ಜಸ್ಟ್ ನಿಮಿತ್ತ ಮಾತ್ರ. ನಾವೊಂದು ಇನ್ಸ್ಟ್ರೂಮೆಂಟ್. ಕಾರಣ ಕೃಷ್ಣ, ಅಲ್ಟಿಮೇಟ್ ಕಾಸ್, ಸರ್ವಕಾರಣ ಕಾರಣ. ಅದಲ್ಲವಾದರೆ ಹೊಡೆದಾಟಕ್ಕೆ ಕಾರಣವೇ ಇರದು. ಅರ್ಜುನನನ್ನು ಕೌಟುಂಬಿಕ ಪ್ರೇಮದ ವ್ಯಾಮೋಹಕ್ಕೆ ಒಳಪಟ್ಟವನ ಹಾಗೆ ಮಾಡಿ. ನೋಡಿ, ಅರ್ಜುನ ನಿತ್ಯ ಸಿದ್ಧ ಶುದ್ಧ ಭಕ್ತ, ಆದ್ರೆ ಕೌಟುಂಬಕ್ಕೆ ಎಂತಾಯ್ತು? ವ್ಯಾಮೋಹಕ್ಕೆ ಒಳಪಟ್ಟ. ಯಾಕೆ? ಕೃಷ್ಣ ಮಾಡಿದವನನ್ನು. ಯಾಕೆ? ಭಗವದ್ಗೀತೆಯನ್ನು ಉಪದೇಶಿಸಿದ ಹಾಗೆ. ಭಗವದ್ಗೀತೆ ಅವನಿಗೆ ಉಪದೇಶ ಮಾಡಬೇಕಿತ್ತು, ಅದಕ್ಕೆ ಮಾಡಿದ ಹಾಗೆ. ಭಗವಂತನ ಇಚ್ಛೆಯಿಂದಲೇ ಯಾದವರು ಮದ್ಯಪಾನದಿಂದ ಮತ್ತರಾಜಲ್ಲದೆ ಹೆಚ್ಚೇನು ಅಲ್ಲ. ಶ್ರೀಕೃಷ್ಣನ ಭಕ್ತರು ಹಾಗೂ ಸಂಗಾತಿಗಳು ಸಂಪೂರ್ಣವಾಗಿ ಶರಣಾಗತ ಆತ್ಮರು. ನೋಡಿ, ನಾವು ಸಂಪೂರ್ಣ ಶರಣಾಗತರಲ್ಲ. ನಾವೀಗ ಎಂತಂದ್ರೆ 0.0001% ಶರಣಾಗತ. ನಮ್ಗೆ ಅಷ್ಟೇ ಸಿಗ್ತದೆ ಆಶೀರ್ವಾದ ಭಗವಂತ. ನಾವು ಶರಣಾಗತ ಜಾಸ್ತಿ ಮಾಡಿದ್ರೆ ಜಾಸ್ತಿ ಸಿಗ್ತದೆ. ಶುದ್ಧ ಭಕ್ತರು 100%. ಪ್ರಭು ಹೇಳ್ತಾರೆ 100%, 100%, 100% ಯು ಶುಡ್ ಸರೆಂಡರ್. ಹಾಗೆ ನಾವು ಶುದ್ಧ ಭಕ್ತರನ್ನು ಕಲಿಬೇಕು. ಎಂತ? ಸಂಪೂರ್ಣವಾಗಿ ಶರಣಾಗತ ಆತ್ಮರು. ಅವರೆಲ್ಲ ಭಗವಂತನ ಹಿಡಿತದಲ್ಲಿ ಇರತಕ್ಕ ದಿವ್ಯ ಸಲಕರಣೆಗಳು. ನೋಡಿ, ಕೃಷ್ಣನ ಹಿಡಿತದಲ್ಲಿ ಇದ್ದಾರೆ ಶುದ್ಧ ಭಕ್ತರು. ನಾವು ಮಾಯೆ ಹಿಡಿತದಲ್ಲಿ ಇದ್ದೇವೆ. ಆದ್ರಿಂದ ಭಗವಂತನು ಬಯಸಿದಂತೆ ಅವುಗಳನ್ನು ಉಪಯೋಗಿಸಬಹುದು. ಕೃಷ್ಣನಿಗೆ ಹೇಗೆ ಬೇಕು ಹಾಗೆ ಉಪಯೋಗಿಸಬಹುದು ಅವರನ್ನು. ಭಗವಂತನ ಹಿಡಿತದಲ್ಲಿ ಇದ್ದಾರೆ ಅವರೆಲ್ಲ ಸಲಕರಣೆಗಳು ಭಗವಂತನ. ಶುದ್ಧ ಭಕ್ತರು ಕೂಡ ಭಗವಂತನ ಅಂತ ಲೀಲೆಗಳನ್ನು ಸಂತೋಷದಿಂದ ಅನುಭವಿಸುವರು. ಏಕೆಂದ್ರೆ ಭಗವಂತನು ಸಂತುಷ್ಟನಾಗಿರುವುದನ್ನು ಅವರು ಕಾಣಬಯಸ್ತಾರೆ. ಈಗ ಶುದ್ಧ ಭಕ್ತರ ಏನು ಅಂತ, ಕೃಷ್ಣನನ್ನು ಪ್ಲೀಸ್ ಮಾಡುವಂಥದ್ದು. ಬೇರೆ ಯಾವುದಿಲ್ಲ ಅವ್ರದ್ದು ಏಮ್. ಒಂದೇ ಏಮ್ ಅವರಿಗೆ. ನಮ್ದು 1000 ಏಮ್ ಉಂಟು.
ಮಗನನ್ನು ಪ್ಲೀಸ್ ಮಾಡು, ಮಗಳನ್ನು, ಗಂಡನನ್ನು, ತಂದೆಯನ್ನು, ತಾಯಿಯನ್ನು, ಅಣ್ಣನನ್ನು, ಅಕ್ಕನನ್ನು, ಈ ರೀತಿ ಎಲ್ಲ ಬೇರೆ ಬೇರೆ ನಾವು ಪ್ಲೀಸ್ ಮಾಡ್ತೇವೆ. ಅದು ಶುದ್ಧ ಭಕ್ತರಾಗಿಲ್ಲ. ಶುದ್ಧ ಭಕ್ತರು ಕೃಷ್ಣ ಮಾತ್ರ, ಬೇರೆ ಯಾರೂ ಇಲ್ಲ. ಅದು ನಾವು ಪ್ಲೀಸ್ ಮಾಡ್ಲಿಕ್ಕೆ ಹೋಗ್ತೇವೆ, ಪ್ಲೀಸ್ ಆಗುದಿಲ್ಲ. ಯಾರಾದ್ರೂ ಪ್ಲೀಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಕೃಷ್ಣ ಮಾತ್ರ ಪ್ಲೀಸ್ ಆಗ್ತಾನೆ. ಪ್ರಭುಪಾದ ಹೇಳ್ತಾರೆ ಹೇಗೆ, ಪತ್ರಂ ಪುಷ್ಪಂ ಫಲಂ ತೋಯಂ. ಎಸ್, ಭಗವದ್ ಭಕ್ತರು ತಮ್ಮ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಎಂದು ಪ್ರತಿಪಾದಿಸಲು ನೋಡಿ, ಇಂಡಿಪೆಂಡೆನ್ಸ್ ಇಲ್ಲ ಅವರಿಗೆ. ಪ್ರಭುಪಾದ ಹೇಳ್ತಾರೆ, ಐ ಡೋಂಟ್ ಹ್ಯಾವ್ ಇಂಡಿಪೆಂಡೆನ್ಸ್, ಐ ಜಸ್ಟ್ ಕೇಮ್ ಆನ್ ಮೈ ಆರ್ಡರ್ ಆಫ್ ಗುರು, ಮೈ ಗುರು ಮಹಾರಾಜ್ is divine grace, Srila Bhaktivinoda Saraswati Thakur. ಪ್ರಭುಪಾದ ಹೇಳ್ತಾರೆ, ಐ ಡೋಂಟ್ ಹ್ಯಾವ್ ಮೈ ಪರ್ಸನಲ್ ಇಂಡಿಪೆಂಡೆನ್ಸ್. ನನಗೆ ಇಂಡಿಪೆಂಡೆನ್ಸ್ ಇಲ್ಲ, ನನ್ನ ಗುರು ಆದೇಶ ಪ್ರಕಾರ ಬಂದಿದ್ದೇನೆ ಅಷ್ಟೇ. ಆದ್ರೆ ನಾವು ಹಾಗೆ ಅಲ್ಲ, ನಾವು ಟೋಟಲಿ ಇಂಡಿಪೆಂಡೆಂಟ್ ಎನಿಸಿದ್ದೇವೆ. ಆಕ್ಚುಲಿ ಇಂಡಿಪೆಂಡೆಂಟ್ ಅಲ್ಲ ನಾವು, ಅದು ನಮ್ಮ ತಲೆಯಲ್ಲಿ ಹಾಗೆ ಉಂಟು, ನಾವು ಇಂಡಿಪೆಂಡೆಂಟ್ ಅಂತ ಇಲ್ಲ. ಈಗ ಹೇಗಂದ್ರೆ ನಿನ್ನೆ ಇದನ್ನು ರಿಲೇಟ್ ಮಾಡ್ತೇನೆ. ನಿನ್ನೆ ಭಾಗವತಂ ಕ್ಲಾಸ್ ಮಾಡಿದೆ, ಸಂಜೆ ಕ್ಲಾಸ್. ಇದು ಎರಡನೇ ಸ್ಕಂದ 7ನೇ ಅಧ್ಯಾಯ 6ನೇ ಶ್ಲೋಕ. ಅಲ್ಲಿ ಅಂತಂದ್ರೆ ಹೆಂಗಸರ ಬಗ್ಗೆ ಇತ್ತು. ಈಗ ಹೇಗಂದ್ರೆ ಇದು ಒಂದು ಒಳ್ಳೆ, ಇವತ್ತು ನಾನು ಬೆಳಿಗ್ಗೆ ಪ್ರಭುಪಾದ ಕ್ಲಾಸಲ್ಲಿ ಕೇಳಿದೆ. ಪ್ರಭುಪಾದ ಹೇಳುವಂಥದ್ದು ದೇವಹೂತಿಯ ಬಗ್ಗೆ ನಾನು ಕೇಳಿದೆ. ದೇವಹೂತಿ ಡಿಡ್ ನಾಟ್ ರಿವೋಲ್ಟ್ ಅಗೇನ್ಸ್ಟ್ ಸ್ವಯಂಭೂಮನು. ಸ್ವಯಂಭೂಮನು ಅವಳನ್ನು ಕರ್ದಮುನಿ ಕೊಟ್ಟದ್ದು. ಕರ್ದಮುನ ಬ್ರಾಹ್ಮಣ, ಸ್ವಯಂಭೂಮನು ಕ್ಷತ್ರಿಯ. ಅವ ತುಂಬಾ ರಿಚ್, ಇವನು ಏನಿಲ್ಲ, ಇವ ಭಿಕ್ಷುಕನಿಗಿಂತ ಕಡೆ. ಆದ್ರೆ ಇವಳು ರಿವೋಲ್ಟ್ ಮಾಡಲಿಲ್ಲ ಅಂತ ದೇವಹೂತಿ. ಪ್ರಭು ಹೇಳ್ತಾರೆ ಹೇಗೆ ಅಂದ್ರೆ, if wife is obedient to husband, then she will be obedient to everybody, all the Vaishnavas. ಅದೆಂತಂದ್ರೆ ಅವಳ ಎಂತ ಹೇಳುವಂಥದ್ದು, ಆ ಒಬಿಡಿಯನ್ಸೇ ಅವಳ, ಇಟ್ಸ್ ಲೈಕ್ ಎ ಜುವೆಲ್, ಕುತ್ತಿಗೆಯಲ್ಲಿರುವ ಹಾರದಾಗೆ, ಅದು ಅವಳನ್ನು ಚಂದ ಕಾಣಿಸ್ತದೆ. ಹಾಗೆ ಪ್ರಭುಪಾದ ಅದನ್ನು ಹೇಳ್ತಾರೆ. ಹಾಗೆ ಇಂಡಿಪೆಂಡೆನ್ಸ್ ಇಲ್ಲ. ಭಗವದ್ಭಕ್ತರು ತಮ್ಮ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಎಂದು ಪ್ರತಿಪಾದಿಸುವುದಿಲ್ಲ. ಇಲ್ಲ, ಇಂಡಿಪೆಂಡೆನ್ಸ್ ಇಲ್ಲ. ನಾವು ಹೇಗೆ ಅಂದ್ರೆ, ಯಾವಾಗ ಕೃಷ್ಣನಿಗೆ ಶರಣಾಗ್ತೇವೆ ಆಗ ನಮ್ಮ ಇಂಡಿಪೆಂಡೆನ್ಸ್, ಫ್ರೀಡಮ್ ಇಲ್ಲ. ನಾವು ಸೀನಿಯರಿಗೆ ಎಸ್ ಎಂತ ಬೇಕು ನೀವು ಮಾಡ್ಬೋದು, ಎಸ್ ನಾವು ಕೃಷ್ಣ ಸೇವೆಗೆ ಹೇಳಿದ್ದೇವೆ, ನಮಗೆ ಪರ್ಸನಲ್ ಇಂಡಿಪೆಂಡೆನ್ಸ್ ಇಲ್ಲ. ಈಗೆಂತಾಗಿದೆ ನಮ್ಗೆ ಪರ್ಸನಲ್ ಇಂಡಿಪೆಂಡೆನ್ಸ್? ನಮ್ಗೆ ಅಂದ್ರೆ ಎಂಥದ್ದು ಹೇಳುವಾಗ ಕೋಪ ಬರ್ತದೆ. ಯಾಕಂದ್ರೆ ನಾವು ಎಸ್ ನಾನು ಹಾಗೆ, ನಾನು ಹೀಗೆ, ಇದು ನಮ್ದು ಮೂರ್ಖತನ. ಆದ್ರೆ ಭಗವದ್ಭಕ್ತರು ಹಾಗೆಲ್ಲ. ಹಾಗಾಗಿ ಅವರಿಗೆ ಬೈಯುವಾಗ ಬೇಜಾರಾಗುವುದಿಲ್ಲ. ಇಲ್ಲ, ಅವರು ಎಲ್ಲವನ್ನು ಪರ್ಸನಲ್ ಇಂಡಿಪೆಂಡೆನ್ಸ್ ಅನ್ನು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ವೈಯಕ್ತಿಕ ಸ್ವಾತಂತ್ರ್ಯ ಎಂದು ಪ್ರತಿಪಾದಿಸುವುದಿಲ್ಲ. ಅದಕ್ಕೆ ಬದಲಾಗಿ ಅವರು ತಮ್ಮ ವ್ಯಕ್ತಿತ್ವವನ್ನು ಭಗವಂತನ ಬಯಕೆಗಳಿಗೆ ಅನುಸರಿಸುವುದಕ್ಕಾಗಿ ಬಳಸುತ್ತಾರೆ. ಭಗವಂತನ ಬಯಕೆಗಳಿಗೆ ಅವರ ಬಯಕೆ ಇಲ್ಲ, ಅವರ ಬಯಕೆ ಎಲ್ಲ ಸ್ಮ್ಯಾಶ್ ಆಗಿದೆ. ಅವರು ಬಯಕೆಯನ್ನು ಸ್ಮ್ಯಾಶ್ ಮಾಡಿ ಮತ್ತೆ ಅವರು ಎಸ್ ಕೃಷ್ಣ ನಿನ್ನ ಬಯಕೆಗೆ ನಾನು ಕೆಲಸ ಮಾಡ್ತೇನೆ. ಇದು ಡಿಫ್ರೆನ್ಸ್. ಈಗ ಹೇಳ್ತಾರೆ ಕೆಲವರು, ದೇವಸ್ಥಾನದಲ್ಲಿ ಮತ್ತೆ ಮನೆಯಲ್ಲಿ ಎಂತ ವ್ಯತ್ಯಾಸ? ಇದೇ ವ್ಯತ್ಯಾಸ, ಇದು ದೊಡ್ಡ ವ್ಯತ್ಯಾಸ. ಮನೆಯಲ್ಲಿ ನಮಗೆ ನಮ್ಮ ಇಂಡಿಪೆಂಡೆನ್ಸ್, ಫ್ರೀಡಮ್ ನಾವು ಕೇಳಲಿಕ್ಕೆ ರೆಡಿ ಇಲ್ಲ. ಇಲ್ಲಿ ಆಗಿಲ್ಲ, ದೇವಸ್ಥಾನದಲ್ಲಿ ನಾವು ಕೇಳಲಿಕ್ಕೆ ರೆಡಿ ಇದ್ದೇವೆ. ಇಂಡಿಪೆಂಡೆನ್ಸ್ ಇಲ್ಲ, ಅನುಸರಣೆ ಮಾಡಲಿಕ್ಕೆ, ಭಗವಂತನ ಬಯಕೆಗೆ ನಾವು ಅನುಸರಣೆ ಮಾಡಲಿಕ್ಕೆ ರೆಡಿ ಇದ್ದೇವೆ. ಇದೇ ವ್ಯತ್ಯಾಸ, ಇದು ಮಾತ್ರ ದೊಡ್ಡ ವ್ಯತ್ಯಾಸ, ದೊಡ್ಡ ವ್ಯತ್ಯಾಸ. ಭಕ್ತರ ಈ ಬಗೆಯ ಸಹಕಾರವು ಭಗವಂತನ ಲೀಲೆಗಳ ಪರಿಷ್ಕೃತವಾದ ದೃಶ್ಯವನ್ನು ಉಂಟು ಮಾಡುತ್ತದೆ. ಎಸ್, ಈಗ ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಶ್ಲೋಕ 16.
ಏವಂ ಸಂಚಿಂತ್ಯ ಭಗವಾನ್ ಸ್ವರಾಜೇ ಸ್ಥಾಪ್ಯ ಧರ್ಮಜಂ ನಂದಯಾಮಾಸ ಸೂರುತ್ ಸಾಧುನಾಂ ವರ್ತ್ಮ ದರ್ಶಯಾನ್. ಅನುವಾದ: ಭಗವಾನ್ ಶ್ರೀಕೃಷ್ಣನು ಹೀಗೆ ಮನಸ್ಸಿನಲ್ಲಿ ಯೋಚಿಸಿ ಪುಣ್ಯ ಮಾರ್ಗದಲ್ಲಿ ಆದರ್ಶಕರವಾದ ಆಡಳಿತ ಕ್ರಮವನ್ನು ತೋರಿಸುವುದಕ್ಕಾಗಿ ಯುಧಿಷ್ಠಿರ ಮಹಾರಾಜನು ಜಗತ್ತಿನ ಸಾರ್ವಭೌಮ ಸ್ಥಾನದಲ್ಲಿ ಸ್ಥಾಪಿಸಿದನು. ಅಂದ್ರೆ ಆದರ್ಶ ಇರಬೇಕು. ಯಾರು? ಯುಧಿಷ್ಠಿರ ಮಹಾರಾಜ ಅಂತ ಇನ್ನೊಬ್ಬ ಇಲ್ಲ. ತೋರಿಸ್ಲಿಕ್ಕೋಸ್ಕರ ಅವನನ್ನು ರಾಜ ಮಾಡಿದ್ರು. ಅಂದ್ರೆ ಎಕ್ಸಾಂಪಲ್ ಹೀಗೆ ಯುಧಿಷ್ಠಿರ ಮಹಾರಾಜ ಅಂದ್ರೆ ಅವರ ಹತ್ರ ಯಾವುದೇ ಫಾಲ್ಟ್ ಇಲ್ಲ. ಶ್ಲೋಕ 17ಕ್ಕೆ ಹೋಗುವ. ಶ್ಲೋಕ 17. ಉತ್ತರಾಯಾಂ ಧೃತಾಪುರೋ ವಂಶ ಸಾಧು ಅಭಿಮನ್ಯುನಾ ವೈದ್ರೌಣಿಯಸ್ತ ಸಂಪ್ಲುಷ್ಟ ಪುನಃ ಭಗವತಾ ಧೃತ. ಅನುವಾದ ಮತ್ತು ಭಾಗವತ ಶೀಲ ಪ್ರಭುಪಾದಿಗೆ ಜೈ. ಮಹಾವೀರನಾದ ಅಭಿಮನ್ಯುವಿನಿಂದ ಅವನ ಪತ್ನಿಯಾದ ಉತ್ತರೆ ಗರ್ಭದಲ್ಲಿ ಉತ್ಪನ್ನವಾದ ಪೂರ್ವಂಶದ ಬೀಜರೂಪವಾದ ಭ್ರೂಣವು ದ್ರೋಣಪುತ್ರನಾದ ಅಶ್ವತ್ಥಾಮನಿಂದ ಸುಡಲ್ಪಟ್ಟಿದ್ದಿತ್ತು. ಆದರೆ ತದನಂತರ ಭ್ರೂಣವನ್ನು ಭಗವಾನ್ ಶ್ರೀಕೃಷ್ಣ ಕಾಪಾಡಿದ. ನೋಡಿ, ನಿಮ್ಗೆಲ್ಲರಿಗೂ ಗೊತ್ತುಂಟು, ಅಶ್ವತ್ಥಾಮ ಉತ್ತರೆ ಗರ್ಭಕ್ಕೆ ಇದು ಮಾಡ್ತಾನೆ, ಆದ್ರೆ ಅಲ್ಲಿ ಕೃಷ್ಣ ಬರ್ತಾನೆ. ಯಾರು ಕಾಪಾಡಿದ್ದು? ಕೃಷ್ಣ. ಹಾಗೆ ಗರ್ಭದ ಒಳಗೆ ನೋಡಿದಾನೆ ಪರೀಕ್ಷಿತ ಅಂದ್ರೆ ಸರ್ಚಿಂಗ್. ಯಾರನ್ನು ಸರ್ಚಿಂಗ್? ಕೃಷ್ಣನನ್ನು. ಆಕ್ಚುಲಿ ನಾವು ಕೂಡ ಸರ್ಚಿಂಗ್. ಈಗ ನಾವು ಎಲ್ಲಿಯಾದ್ರೂ ಟ್ರೈನಲ್ಲಿ ಹೋಗೋ ನಮ್ಗೆ ವಿಂಡೋ ಸೀಟ್ ಬೇಕು, ಕಾರಲ್ಲಿ ಹೋಗೋ ವಿಂಡೋ ಸೀಟ್ ಬೇಕು, ಫ್ಲೈಟಲ್ಲಿ ವಿಂಡೋ ಸೀಟ್ ಬೇಕು, ಬಸ್ಸಲ್ಲಿ ವಿಂಡೋ ಸೀಟ್ ಬೇಕು. ನಾವು ನೋಡುವಂಥದ್ದು ಪ್ರಬೋಧದಲ್ಲಿ ವಿ ಆರ್ ಇನ್ ಸರ್ಚಿಂಗ್. ಯಾರನ್ನು ಸರ್ಚಿಂಗ್? ಕೃಷ್ಣ. ಆಕರ್ಷತಿ ಇತಿ ಕೃಷ್ಣ. ಆದ್ರೆ ಪರೀಕ್ಷಿತ ಗರ್ಭದಲ್ಲಿ ನೋಡಿದ. ಒಮ್ಮೆ ನಾವು ಕೃಷ್ಣ ನೋಡಿದ್ರೆ ಮತ್ತೆ ನಮ್ಗೆ ಏನು ಬೇಡ ಅಂತ ಆಗ್ತದೆ ಅಂತ ಪ್ರಭುಪಾದ ಹೇಳ್ತಾರೆ. ಹಾಗಾಗಿ ಪರೀಕ್ಷಿತ ಅಷ್ಟು ಅಡ್ವಾನ್ಸ್ ಆಗ್ಲಿಕ್ಕೆ ಕಾರಣ ಏನು? ಯಾಕೆಂದ್ರೆ ಕೃಷ್ಣನ ಕಂಪ್ಲೀಟ್ ಪ್ರೊಟೆಕ್ಷನ್ ಅವನಿಗೆ ಉಂಟು. ಗರ್ಭದಲ್ಲೇ ಪ್ರೊಟೆಕ್ಟ್ ಮಾಡಿದ್ದಾನೆ, ಅವನನ್ನು ಕಾಪಾಡಿದ್ದಾನೆ. ರಾಕೆ ಕೃಷ್ಣ ಮಾರೇಕೆ, ಮಾರೇ ಕೃಷ್ಣ ರಾಕೆಗೆ. ಈಗ ಕೃಷ್ಣ ಒಬ್ಬನನ್ನು ಬದುಕಲಿದ್ರೆ ಯಾರಿಗೂ ಕೂಡ ಸಾಯಿಸಲಿಕ್ಕೆ ಆಗುದಿಲ್ಲ. ಅಶ್ವತ್ಥಾಮ ಬಿಡಿ, ಅವನ ಅಪ್ಪ ಬರ್ಲಿ, ಯಾರಿಗೂ ಆಗುದಿಲ್ಲ. ಕೃಷ್ಣ ಒಬ್ಬನನ್ನು ಸಾಯಿಸಲಿಕ್ಕೆ ಇದ್ರೆ ಯಾರು ಕೂಡ ಬದುಕಲಿಕ್ಕೆ ಆಗುದಿಲ್ಲ. ಇದು ಯಾರು ಸ್ಲೋಗನ್? ಇದು ಪ್ರಹ್ಲಾದ್ ಮಹಾರಾಜ ಸ್ಲೋಗನ್. ಈಗ ಭಾವಾರ್ಥಕ್ಕೆ ಹೋಗುವ. ಮಹಾವೀರ ಅಭಿಮನ್ಯುವಿನಿಂದ ಉತ್ತರೆಯಲ್ಲಿ ಆದ ಗರ್ಭವು ಭ್ರೂಣ ಸ್ಥಿತಿಯಲ್ಲಿದ್ದಾಗ ಅದನ್ನು ಅಶ್ವತ್ಥಾಮನು ಬ್ರಹ್ಮಾಸ್ತ್ರದಿಂದ ದಹಿಸಿದನು. ಆದರೆ ಭಗವಾನ್ ಕೃಷ್ಣನು ಆ ಗರ್ಭದೊಳಗೆ ಎರಡನೆಯ ಶರೀರವನ್ನು ನೀಡಿದನು. ನೋಡಿ, ಸೆಕೆಂಡ್ ಚಾನ್ಸ್. ಇದರಿಂದ ಪುರುವಂಶಜನು ಉಳಿದುಕೊಂಡನು. ಹಾಗೆ ಪೂರ್ವಂಶ ಯಾರು? ಪರೀಕ್ಷಿತ ಉಳಿದುಕೊಂಡ. ಈ ಘಟನೆಯಿಂದ ನೇರವಾಗಿ ರುಜುವಾಗುವುದೇನೆಂದರೆ ಶರೀರ ಮತ್ತು ಆಧ್ಯಾತ್ಮಿಕ ಇಡಿಯಾದ ಜೀವಿಯು ಒಂದೇ ಅಲ್ಲ. ನೋಡಿ, ಶರೀರ ಬೇರೆ, ಆತ್ಮ ಬೇರೆ, ಒಂದೇ ಅಲ್ಲ, ಬೇರೆ ಬೇರೆ ಎಂಬುದು. ಪುರುಷನ ವೀರ್ಯ ಸ್ಥಾಪನೆಯಿಂದ ಹೆಂಗಸು ಗರ್ಭಧಾರಣೆ ಮಾಡುವಾಗ ಜೀವಿಯು ಅದರಲ್ಲಿ ಆಶ್ರಯ ಪಡೆಯುತ್ತದೆ. ಆಗ ಪುರುಷನ ಮತ್ತು ಸ್ತ್ರೀಯ ಸ್ರಾವಗಳು ಬೆರೆತು ಒಂದು ಬಟಾಣಿಯ ಗಾತ್ರದ ದೇಹ ರಚನೆ ಆಗುತ್ತದೆ. ಮತ್ತು ಅದರಲ್ಲಿ ದೇಹ ರಚನೆ ಆಗುವಂಥದ್ದು. ಅದು ನಿಧಾನವಾಗಿ ಬೆಳೆಯುತ್ತಾ ಒಂದು ಪೂರ್ಣ ಶರೀರವಾಗ್ತದೆ. ಬೆಳೀತಾ ಎಂತಾಗ್ತದೆ? ಶರೀರವಾಗ್ತದೆ. ಆದರೆ ಬೆಳೆಯುತ್ತಿರುವ ಭ್ರೂಣವು ಹೇಗೆ ಆಗಲಿ ನಾಶವಾದರೆ ಆ ಜೀವಿ ಇನ್ನೊಂದು ಶರೀರದಲ್ಲಿ ಅಥವಾ ಇನ್ನೋರ್ವ ಹೆಂಗಸಿನ ಗರ್ಭದಲ್ಲಿ ಆಶ್ರಯ ಪಡೆಯಬೇಕು. ಅಲ್ಲಿ ಸತ್ರೆ ಆತ್ಮ ಇನ್ನೊಂದಕ್ಕೆ ಹೋಗ್ತದೆ. ಮಹಾರಾಜ ಪುರುವಿನ ಅಥವಾ ಪಾಂಡವರ ಅನುವಂಶಿಯಾಗಲು ಆಯ್ಕೆಗೊಂಡಿದ್ದ ಜೀವಿಯು ಸಾಮಾನ್ಯ ಜೀವಿಯಾಗಿ ಇರಲಿಲ್ಲ. ನೋಡಿ, ಸಾಮಾನ್ಯ ಅಲ್ಲ ಪರೀಕ್ಷಿತ ಮಹಾರಾಜ್, ಸಾಮಾನ್ಯ ಜೀವಿ ಅಲ್ಲ. ಭಗವಂತನ ಪರಮೇಚ್ಛೆಯಿಂದ ಆ ಜೀವಿಯು ಯುಧಿಷ್ಠಿರ ಮಹಾರಾಜನ ಉತ್ತರಾಧಿಕಾರಿಯಾಗುವ ಭಾಗ್ಯವನ್ನು ಹೊಂದಿದ. ನೋಡಿ, ಯಾರ ಉತ್ತರಾಧಿಕಾರಿ? ಯುಧಿಷ್ಠಿರ ಮಹಾರಾಜನ. ಮಾಮೂಲಿ ಅಲ್ಲ ಪರೀಕ್ಷಿತ ಮಹಾರಾಜ್. ಆದುದರಿಂದ ಅಶ್ವತ್ಥಾಮನು ಪರೀಕ್ಷಿತ ರಾಜನಿದ್ದ ಭ್ರೂಣವನ್ನು ನಾಶಪಡಿಸಿದಾಗ ಭಗವಂತನು ತನ್ನ ಅಂತರಂಗ ಶಕ್ತಿಯಿಂದ ಉತ್ತರೆ ಗರ್ಭದಲ್ಲಿ ಜನಿಸಲಿರುವ ಮತ್ತು ಬಹಳ ಅಪಾಯ ಸ್ಥಿತಿಯಲ್ಲಿ ಇದ್ದ ಪರೀಕ್ಷಿತ ರಾಜನಿಗೆ ದರ್ಶನವೀಯಲು ಆ ಗರ್ಭದೊಳಗೆ ಪ್ರವೇಶ. ನೋಡಿ, ಕೃಷ್ಣ ಅಂತ ಮಾಡ್ತಾನೆ, ದರ್ಶನ ಕೊಡ್ತಾನೆ ಪರೀಕ್ಷಿತ ಮಹಾರಾಜನಿಗೆ ಒಳಗೆ. ಭಗವಂತನು ಆ ಗರ್ಭದೊಳಗಿದ್ದು ಮಗುವಿಗೆ ಉತ್ತೇಜನ ನೀಡಿದನು ಮತ್ತು ತನ್ನ ಸರ್ವವ್ಯಾಪಕ ಶಕ್ತಿಯಿಂದ
ಪರೀಕ್ಷಿತನಿಗೆ ಹೊಸದಾದ ದೇಹದಲ್ಲಿ ಸಂಪೂರ್ಣ ರಕ್ಷಣೆ ನೀಡಿದ, ಉತ್ತೇಜನ ನೀಡಿದ, ಒಳಗೆ ಸಂಪೂರ್ಣ ರಕ್ಷಣೆ ಕೂಡ ನೀಡಿದ. ಅವನು ತನ್ನ ಸರ್ವವ್ಯಾಪಿ ಶಕ್ತಿಯಿಂದ ಉತ್ತರೆಯ ಮತ್ತು ಪಾಂಡವ ಕುಟುಂಬದ ಇತರರ ಒಳಗೂ ಹೊರಗೂ ಉಪಸ್ಥಿತನಾಗಿದ್ದ. ಇದರ ಅರ್ಥ ಎಂತ? ಇದರ ಅರ್ಥ ಎಂತ ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಇಫ್ ಯು ಸ್ಯಾಕ್ರಿಫೈಸ್ ಯುವರ್ ಲೈಫ್ ಫಾರ್ ಕೃಷ್ಣ, ದೆನ್ ಕೃಷ್ಣ ವಿಲ್ ಟೇಕ್ ಕೇರ್. ಹೆಚ್ಚಿನವರು ಹೇಳ್ತಾರೆ, ನೀವು ಎಂತ ಕೃಷ್ಣನಿಗೆ ಮತ್ತೆ ಯಾರಿದ್ದಾರೆ ನಿಮ್ಗೆ? ಪ್ರಾಯದ ಮೇಲೆ ಯಾರಿದ್ದಾರೆ? ಕೃಷ್ಣ ಇದ್ದಾನೆ. ಪ್ರಭುಪಾದ ಹೇಳುವಂತ ಒಂದು ಫೇಮಸ್ ಪ್ರಭುಪಾದ ಡೈಲಾಗ್. ಪ್ರಭುಪಾದ ಹೇಳ್ತಾರೆ, ಸಪೋಸ್ ಎ ಪರ್ಸನ್, ಒಬ್ಬ ವ್ಯಕ್ತಿ 25 ವರ್ಷದಲ್ಲಿ ಒಂದು ಕೆಲಸಕ್ಕೆ ಸೇರ್ತಾನೆ, ಸರ್ಕಾರಿ ಹುದ್ದೆ. 60 ಜನ ಕೆಲಸ ಮಾಡ್ತಾನೆ, 35 ವರ್ಷ ಕೆಲಸ ಮಾಡ್ತಾನೆ. 35 ಆದ್ಮೇಲೆ ಅವನಿಗೆ ಸರ್ಕಾರ ಎಂತ ಕೊಡ್ತದೆ? ಅವನಿಗೆ ಪೆನ್ಷನ್ ಕೊಡ್ತದೆ, PF ಕೊಡ್ತದೆ, ಗ್ರಾಚ್ಯುಟಿ ಕೊಡ್ತದೆ ಕೆಲಸ ಮಾಡಿದಕ್ಕೆ. ಇದು ಸರ್ಕಾರ ಮಾಡುವಂತ ಎಂತ ಫೇವರ್. ಯಾಕೆಂದ್ರೆ 35 ವರ್ಷ ಕೆಲಸ ಮಾಡಿದಾನೆ ಅದಕ್ಕೆ. ಪ್ರಭುಪಾದ ಸೇಮ್ ವೇ ಕೃಷ್ಣ ಆಲ್ಸೋ. ಈಗ ಒಬ್ಬ ಹುಡುಗ 20 ವರ್ಷದಲ್ಲಿ, ಅವನ 21 ವರ್ಷದಲ್ಲಿ ಕಾಲೇಜ್ ಮುಗಿದ ಮೇಲೆ ಬಂದ್ರೆ ಸೇವೆಗೆ, 60 ತನಕ ಮಾಡಿದ, 65 ತನಕ ಮಾಡಿದ, 65 ಅವ ಬೆಡ್ಡಿಗೆ ಹೋದ. ಟೋಟಲಿ ಅವ ಅಂತಂದ್ರೆ ಅವನಿಗೆ ರೋಗ ಬಂತು, ಅಲ್ಲೇ ಮೂತ್ರ ಮಾಡ್ತಾನೆ, ಅಲ್ಲೇ ಮಲ ಮಾಡ್ತಾನೆ. ಪ್ರಭುಪಾದ ಹೇಳ್ತಾರೆ ಲಾಸ್ ಇಲ್ಲ ಅಂತೆ, ಕೃಷ್ಣ ನೋಡಿಕೊಳ್ತಾನೆ. ಕೃಷ್ಣ ನೋಡಿಕೊಳ್ತಾನೆ. ಯಾಕೆಂದ್ರೆ 40 ವರ್ಷ ಕೃಷ್ಣನಿಗೆ ಸೇವೆ ಮಾಡಿದ್ದಾನೆ. ಕೃಷ್ಣ ಹೇಗೆ ಸರಕಾರವು 35 ವರ್ಷ ಸೇವೆ ಮಾಡಿದವನನ್ನು ಬಿಟ್ಟು ಹಾಕುವುದಿಲ್ಲ, ಅದೇ ರೀತಿ ಕೃಷ್ಣ ಕೂಡ ಬಿಟ್ಟು ಹಾಕುವುದಿಲ್ಲ. ಆದ್ರೆ ನಮ್ಗೆ ನಂಬಿಕೆ ಇಲ್ಲ ಈಗ ಕೃಷ್ಣನ ಮೇಲೆ. ಇದೇ ಕೊರತೆ ಇರುವಂಥದ್ದು ಅಷ್ಟೇ. ಎಲ್ಲರೂ ಕೃಷ್ಣ ಕೂಡ ನೋಡಿಕೊಳ್ತಾನೆ. ಆದ್ರೆ ಭಕ್ತಿಯಲ್ಲಿ ದಿನ ಹೋದಾಗೆ ನಮ್ಗೆ ಭಗವಂತನ ಮೇಲೆ ನಂಬಿಕೆ ಜಾಸ್ತಿ ಆಗುವಂಥದ್ದು. ಎಸ್, ಕೃಷ್ಣ ಇದ್ದಾನೆ, ಕೃಷ್ಣ ಇದ್ದಾನೆ. ಇದಕ್ಕೆ ಇನ್ನೊಂದೊಂದು ಉದಾಹರಣೆ ಕೊಡ್ತಾನೆ. ಒಬ್ಬ ಬ್ರಾಹ್ಮಣ, ಅವನಿಗೆ ಹುಟ್ಟಿನಿಂದ ಅಲ್ಲ, ಸಂಸ್ಕಾರದಿಂದ ಅವನಿಗೆ 1 ಲಕ್ಷ ಸಿಕ್ತು. ಬ್ರಾಹ್ಮಣ ಅಂದ್ರೆ ಎಂತ ಅಂದ್ರೆ ಪಠನ್ ಪಾಠನ್ ಯಜನ್ ಯಾಜನ್ ದಾನ ಪ್ರತಿಗೆ. ಅವ ಪಠನ್ ಕಲಿಯುವಂಥದ್ದು, ಇನ್ನೊಬ್ರಿಗೆ ಕಲಿಸುವಂಥದ್ದು, ಯಜ್ಞ ಮಾಡುವಂಥದ್ದು, ಇನ್ನೊಬ್ರಿಗೆ ಯಜ್ಞ ಕಲಿಸುವಂಥದ್ದು, ಮತ್ತೆ ಭಿಕ್ಷೆ ಬೇಡುವಂಥದ್ದು. ಏನು ಸಿಕ್ಕಿದ್ರೆ ಎಂತಾದ್ರು ತಿಂತಾನೆ, ಇಲ್ಲದಿದ್ರೆ ಸಿಕ್ಕದಿದ್ರೆ ಕೃಷ್ಣ ಕೊಡ್ಲಿಲ್ಲ ಅಂತ ಹೇಳ್ತಾನೆ. ಜಾಸ್ತಿ ಸಿಕ್ಕಿದಾಗನು ಹಿಂದೆ ಕೊಡ್ತಾನೆ. ಹಾಗೆ ಒಂದ್ ದಿವಸ ಅವನಿಗೆ 1 ಲಕ್ಷ ಸಿಕ್ತು. ಅದೇ ದಿವಸ ಕೃಷ್ಣನ ಸೇವೆಗೆ ಯೂಸ್ ಮಾಡಿದ. ಜನರು ಹೇಳಿದ್ರು, ನೀನು ಮೂರ್ಖ ಮಾರೆ ಬ್ರಾಹ್ಮಣ. ಬ್ರಾಹ್ಮಣ ಅಂದ್ರೆ ಲಿಬರಲ್, ಗಿವಿಂಗ್. ಕೃಪಣ ಅಂದ್ರೆ ಅವ ಜಿಪುಣ. ನಾವು ಕೃಪಣ ಆಗ್ಬಾರ್ದು, ನಾವು ಬ್ರಾಹ್ಮಣ ಆಗ್ಬೇಕು. ಬ್ರಾಹ್ಮಣ ಅಂದ್ರೆ ಗಿವಿಂಗ್. ಹಾಗೆ 1 ಲಕ್ಷ ಖರ್ಚು ಮಾಡಿದ. ಎಲ್ಲರೂ ಹೇಳ್ತಾರೆ, ನಿಮ್ಗೆ ಹುಚ್ಚು ಹುಚ್ಚು ಹುಚ್ಚು, ನಾಳೆ ನಿಮ್ಗೆ ಯೋಚನೆ ಇಲ್ಲ, ನಿಮ್ಗೆ ನಾಳೆಗೆ ಇಡ್ಬೋದಿತ್ತ. ನಾನು ಅವ ಹೇಳ್ತಾನೆ, ನಾಳೆ ಕೃಷ್ಣ ಇದ್ದಾನೆ. ನಂಬಿಕೆ ಉಂಟು ಅವನಿಗೆ, ಅಚಲ ನಂಬಿಕೆ. ಭಕ್ತಿಯಲ್ಲಿ ಅಡ್ವಾನ್ಸ್ಮೆಂಟ್ ಅಂದ್ರೆ ಇದೇ ಅಚಲ ನಂಬಿಕೆ ಕೃಷ್ಣನ ಮೇಲೆ. ಕೃಷ್ಣ ಇದ್ದಾನೆ. ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಈ ಸೌತ್ ಆಫ್ರಿಕಾದಲ್ಲಿ ಆನೆಗಳು ಉಂಟು, ಅದು ದಿವಸಕ್ಕೆ 5 ಕ್ವಿಂಟಲ್ ತಿಂತದೆ. ಕೃಷ್ಣ 5 ಕ್ವಿಂಟಲ್ ಆನೆ ಕೊಡ್ತಾನೆ. ನಮ್ಮನ್ನು ಬಿಡ್ತಾನ? ನಾವು ತಿನ್ನುವಂತ ಹಬ್ಬ ಬಂದ್ರೆ 1 kg ಜಾಸ್ತಿ ಅಂದ್ರೆ ನಮ್ಗೆ ಕೂಡ ಕೊಡ್ತಾನೆ. ಆದ್ರೆ ನಮ್ಗೆ ನಂಬಿಕೆ ಬೇಕು, ನಂಬಿಕೆ ಬೇಕು. ಎಸ್, ಕೃಷ್ಣ ಚೈತನ್ಯ. ಎಸ್, ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಯಾವ್ದು ಪ್ರಶ್ನೆ ಉಂಟಾ? ಹರೇ ಕೃಷ್ಣ. ಓಕೆ, ಪ್ರಶ್ನೆ ಎಲ್ಲ ಅದನ್ನು ಮುಕ್ತಾಯ ಮಾಡುವ. ಎಸ್, ವಾಂಚಕಲ್ಪದವರ ವಿಷಯ ಕೃಪಾ ಸಿಂಧು ವ್ಯವಚ ಪತಿತನ ಪಾವನಿಯಭ್ಯೋ